ಕರಾವಳಿ ಉತ್ಸವದ ಪ್ರಯುಕ್ತ ಪಣಂಬೂರ್ ಬೀಚಿನಲ್ಲಿ 3 ದಿನಗಳಿಂದ ಆಯೋಜಿಸಲಾದ ಬೀಚ್ ಉತ್ಸವದ ಸಮಾರೋಪ ಸಮಾರಂಭ ನಡೆಯಿತು. ಸನ್ಮಾನ್ಯ ಶಾಸಕರಾದ ವೈ ಭರತ್ ಶೆಟ್ಟಿ ಅವರು ಇತರ ಅತಿಥಿಗಳ ಒಳಗೂಡಿ ಸನ್ಮಾನ್ಯ ಶ್ರೀ ಮನೋಹರ್ ಪ್ರಸಾದ್ ಇವರಿಗೆ ಕರಾವಳಿ ಗೌರವ ಪ್ರಶಸ್ತಿಯನ್ನ ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಉದಯವಾಣಿ ಸಹಾಯಕ ಸಂಪಾದಕ ಮನೋಹರ್ ಪ್ರಸಾದ್ ಅವರಿಗೆ ಕರಾವಳಿ ಗೌರವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮನೋಹರ್ ಪ್ರಸಾದ್ ಮಾತನಾಡಿ, ವೃತ್ತಿ ಜೀವನದಲ್ಲಿ ಅನೇಕ ಪ್ರಶಸ್ತಿಗಳು ಬಂದಿವೆ. ಈ ಬಾರಿ ಮಹತ್ವದ ಗೌರವಕ್ಕೆ ಜಿಲ್ಲಾಡಳಿತ ಆರಿಸುವುದಕ್ಕೆ ಸಂತೋಷವಾಗಿದೆ ಎಂದರು. ಒಂದು ಖುಷಿ ಏನಂದ್ರೆ, ಈ ಕಳೆದ 2 ವರ್ಷಗಳಲ್ಲಿ ಒಂದೇ ಸ್ಥಳದಲ್ಲಿ ಇಷ್ಟು ಜನ ಮಂಗಳೂರಿನಲ್ಲಿ ಸೇರಿದ್ದು ಸಾಂಸ್ಕೃತಿಕ ವೈಭವಕ್ಕೆ ಇದೇ ಸಂದರ್ಭ, ಇವತ್ತಿನ ಸಂದರ್ಭ ಅಂತ ಬಹಳ ಅಭಿಮಾನದಿಂದ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಇತ್ತೀಚೆಗೆ ನೀವು ಗೊತ್ತಿರಬಹುದು, ತುಂಬಾ ಜನ ಸಾಂಸ್ಕೃತಿಕ ಕಲೆ, ಕ್ರೀಡೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಸೇರ್ತಾ ಇಲ್ಲ. ಆದ್ರೆ ಇದೇ ವೇಳೆ ಮಾತನಾಡಿದ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಮಾತನಾಡಿ, ಗೋವಾ, ಕೇರಳಗಳಂತೆ ಕರ್ನಾಟಕದಲ್ಲಿಯೂ ಉತ್ತಮ ಸಮುದ್ರ ತೀರದ ತಾಣಗಳಿದ್ದು ಅಭಿವೃದ್ಧಿಪಡಿಸಲು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಸರ್ಕಾರ 7 ಕೋಟಿ ರೂಪಾಯಿ ಮೀಸಲಿಡಿಸಲಾಗಿದೆ ಎಂದು ಹೇಳಿದರು. ಕರಾವಳಿ ಉತ್ಸವ ಬಂದಾಗ ಸ್ವಲ್ಪ ಪರಿಸ್ಥಿತಿ ಪಟ್ಟಾಗ್ತದೆ. ಸಮಾರೋಪದಲ್ಲಿ ಬಹುಶಃ ನಾವು ಕಂಡು ಕೇಳದಷ್ಟು ಜನ ಈ ಕರಾವಳಿಯ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ಸಹ ಭಾಗಿಯಾದ ಜನರಿಗೆ, ಮಂಗಳೂರಿನ ಜನತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಈ ವೇದಿಕೆ ಮೂಲಕ ತಿಳಿಸಲಿಕ್ಕೆ ಇಚ್ಛಿಸುತ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್, ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಅಜಿತ್ ಕುಮಾರ್ ಹೆಗ್ಡೆ ಶಾನಾಡಿ, ಅರಣ್ಯಾಧಿಕಾರಿ ಶ್ರೀಧರ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು.